ಮಂಗಳೂರು ನಗರದ ಕೋಡಿಕಲ್ನಲ್ಲಿರುವ ನಾಗನಕಟ್ಟೆಯ ನಾಗಬಿಂಬ ಎಸೆದು ದುಷ್ಕೃತ್ಯ ಎಸೆದಂತಹ ಆರೋಪಿಗಳನ್ನು ಬಂಧಿಸಲು ಪೊಲೀಸರ ಮೇಲೆ ಒತ್ತಡ ಹೇರುವ ಸಲುವಾಗಿ ಹಾಗೂ ದೈವ ದೇವಸ್ಥಾನಗಳನ್ನು ಅಪವಿತ್ರಗೊಳಿಸುವುದನ್ನು ಖಂಡಿಸಿ ಇಂದು ಹಿಂದೂ ಸಂಘಟನೆಗಳು ಕೋಡಿಕಲ್ನಿಂದ ಕರೆಯನ್ನ ನೀಡಿವೆ. ಕೋಡಿಕಲ್ನಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಸ್ಥಳೀಯ ಸಾರ್ವಜನಿಕರು ಬಂದ್ಗೆ ಕರೆ ನೀಡಿದ ಹಿನ್ನೆಲೆ ಬಹುತೇಕ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿವೆ. ಮೆಡಿಕಲ್ ಶಾಪ್ಗಳು, ಚಿಕನ್, ಮಟನ್ ಅಂಗಡಿ, ತರಕಾರಿ, ಹಣ್ಣು ಹಂಪಲು ಅಂಗಡಿ, ದಿನಸಿ ಅಂಗಡಿಗಳ ಸಹಿತ ಬಹುತೇಕರು ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಕ್ರಮಕ್ಕೆ ಸಜ್ಜುಗೊಳಿಸಲಾಗಿದೆ. ಬೆಳಗ್ಗೆ ಕೋಡಿಕಲ್ ಮೈದಾನದಿಂದ ನಾಗನಕಟ್ಟೆವರೆಗೆ ಪಾದಯಾತ್ರೆ ನಡೆಯಲಿದೆ. ನಾಗಬ್ರಹ್ಮ ದೇವಸ್ಥಾನದಲ್ಲಿ ಕೈ ಮುಗಿದು ಪ್ರಾರ್ಥನೆ ನಡೆಯಲಿದೆ. ಅದಾದ ನಂತರ ಆರೋಪಿಗಳ ಬಂಧನಕ್ಕೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡಲಿದ್ದೇವೆ ಎಂದು ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಶರಣ್ ಪಂಪ್ವೆಲ್ ಮಾಹಿತಿಯನ್ನು ನೀಡಿದ್ದಾರೆ. ಶುಕ್ರವಾರ ರಾತ್ರಿ ಕೋಡಿಕಲ್ನಲ್ಲಿರುವ ನಾಗಕಲ್ಲಿನ ಬಿಂಬವನ್ನ ಕಿಡಿಗೇಡಿಗಳು ಕಿತ್ತು ಎಸೆದಿದ್ದು, ಮರುದಿನ ಇಲ್ಲಿಗೆ ಬಂದಂತಹ ಭಕ್ತರಿಗೆ ವಿಚಾರ ತಿಳಿದು ಹಿಂದೂ ಸಂಘಟನೆಗಳು ಭಾರೀ ಪ್ರತಿಭಟನೆಯನ್ನ ನಡೆಸಿದ್ವು. ಅಲ್ಲದೆ ಘಟನಾ ಸ್ಥಳಕ್ಕೆ ಶಾಸಕ ಭರತ್ ಶೆಟ್ಟಿ, ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್, ಡಿಸಿಪಿ ಹರಿರಾಮ್ ಶಂಕರ್ ಭೇಟಿ ನೀಡಿ ಮನವಿ ಮಾಡಿದ್ರೂ ಪ್ರತಿಭಟನೆ ಕೈಬಿಟ್ಟಿರಲಿಲ್ಲ. ಆರೋಪಿಗಳನ್ನು ಬಂಧಿಸಬೇಕು ಎಂದು ಹಿಂದೂ ಸಂಘಟನೆಗಳು ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇವೆ. ಕೋಡಿಕಲ್ ಮೂಲಕ ಆಗಮಿಸುವ ವಾಹನಗಳಿಗೆ ಕಾರ್ಯಕರ್ತರು ಬದಲಿ ಮಾರ್ಗವಾಗಿ ಕಳಿಸ್ತಾ ಇರೋದು ಕಂಡುಬರ್ತಾ ಇದೆ. ನಗರದ ಕೋಡಿಕಲ್ನಲ್ಲಿ ನಾಗನಕಟ್ಟೆ ನಾಗಬಿಂಬ ಹಾನಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಆರೋಪಿಯನ್ನ ಬಂಧನ ಮಾಡಲಾಗಿಲ್ಲ. ಹೀಗಾಗಿ ವಿಎಚ್ಪಿ ಹಾಗೂ ಸ್ಥಳೀಯರಿಂದ ಇಂದು ಪ್ರತಿಭಟನೆ ಆಗ್ತಾ ಇದೆ. ಹಾಗಾಗಿ ಕೋಡಿಕಲ್ ಇವತ್ತು ಸಂಪೂರ್ಣ ಬಂದ್ ಆಗಿದ್ದಾವೆ. ಇನ್ನು ಚಿಕನ್, ಮಟನ್ ಅಂಗಡಿ, ತರಕಾರಿ, ಹಣ್ಣು ಹಂಪಲು ಎಲ್ಲಾ ಅಂಗಡಿಗಳನ್ನ ಬಂದ್ ಮಾಡಿ ಜನರು ಸ್ವಯಂ ಪ್ರೇರಿತರಾಗಿ ಇವತ್ತು ವಿಎಚ್ಪಿ ಹಾಗೂ ಸ್ಥಳೀಯರಿಂದ ಒಂದು ಪ್ರತಿಭಟನೆ ನಡೀತಾ ಇದೆ. ಹಾಗಾಗಿ ಸ್ಥಳೀಯರು ಸಂಪೂರ್ಣವಾದಂತಹ ಸಹಮತವನ್ನು ಕೊಟ್ಟು ಸ್ವಯಂ ಪ್ರೇರಿತರಾಗಿ ಇವತ್ತು ಬಂದ್ಗೆ ಕರೆಯನ್ನ ನೀಡಿ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಇವತ್ತು ಎಲ್ಲರೂ ಕೂಡ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿದ್ದಾರೆ. ಸೊ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಆದ್ರೂ ಕೂಡ ಆರೋಪಿಯ ಬಂಧನ ಇದುವರೆಗೂ ಆಗ್ತಾ ಇಲ್ಲ ಅನ್ನುವಂತಹ ಬೇಸರ ಸ್ಥಳೀಯರದ್ದು ಹಾಗೆ ಸಂಘಟನೆಗಳದ್ದು. ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಘಟನೆ ನಡೆದು ಇಷ್ಟು ದಿನಗಳಾದ್ರೂ ಕೂಡ ಆರೋಪಿಯ ಬಂಧನ ಆಗಿಲ್ಲ. ಹಾಗಾಗಿ ಈ ರೀತಿ ನಾವು ನಮ್ಮ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ಎಂದು ವಿಎಚ್ಪಿ ಹಾಗೂ ಸ್ಥಳೀಯರು ಕೋಡಿಕಲ್ ಬಂದ್ಗೆ ಕರೆಯನ್ನ ನೀಡಿದ್ದಾರೆ. ದೈವಸ್ಥಾನದಲ್ಲಿ ಕೈ ಮುಗಿದು ಪ್ರಾರ್ಥನೆ ನಡೆಯಲಿದೆ. ಕೋಡಿಕಲ್ ಮೈದಾನದಿಂದ ನಾಗನಕಟ್ಟೆವರೆಗೆ ಪಾದಯಾತ್ರೆ ನಡೆಯಲಿದ್ದು, ನಾಗಬ್ರಹ್ಮ ದೇವಸ್ಥಾನದಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಇದಾದ ಬಳಿಕ ಆರೋಪಿಗಳ ಬಂಧನಕ್ಕೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡಲಿದ್ದೇವೆ ಅಂತ ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಶರಣ್ ಹೇಳಿದ್ದಾರೆ. ಬಳಿಕ ವಜ್ರದೇಹಿ ಸ್ವಾಮೀಜಿ ಕೂಡ ಬರ್ತಾರೆ ಅನ್ನುವಂತ ಮಾಹಿತಿ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಭಜರಂಗದಳ ಜಿಲ್ಲಾ ಸಂಚಾಲಕ ಪುನೀತ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪುನೀತ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಇವತ್ತು ಕೋಡಿಕಲ್ ಬಂದ್ಗೆ ಕರೆಯನ್ನ ಕೊಟ್ಟಿದ್ದೀರಾ. ಸ್ಥಳೀಯರು ಕೂಡ ಸಂಪೂರ್ಣವಾಗಿ ಬೆಂಬಲವನ್ನ ಕೊಟ್ಟು ನಿಮ್ಮ ಒಂದು ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಈ ಬಂದ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ, ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನುವಂತ ನಿರೀಕ್ಷೆ ನಿಮ್ಮಲ್ಲಿದೆ? ಇವತ್ತು ಮೊನ್ನೆ ದಿನ ನಡೆದ ನಾಗರ ಕಲ್ಲಿನ ಅಪವಿತ್ರಗೊಳಿಸುವ ಘಟನೆ ಖಂಡಿಸಿ ಇವತ್ತು ಬಜರಂಗದಳ ಕೋಡಿಕಲ್ ನಗರದ ಬಂದ್ಗೆ ಕರೆ ಕೊಟ್ಟಿದೆ. ಬಂದ್ ಯಶಸ್ವಿಯಾಗಿದೆ. ಎಲ್ಲ ಸಾರ್ವಜನಿಕರು, ಅಂಗಡಿ ಮಾಲಕರು ಅವರ ಅಂಗಡಿಗಳ ಮುಂಗಟ್ಟುಗಳನ್ನು ಬಂದ್ ಮಾಡಿ ನಮ್ಮ ಆ ಶಾಂತಿಯುತ ಪ್ರತಿಭಟನೆಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಇನ್ನು ಇರುವುದು ಪೊಲೀಸ್ ಇಲಾಖೆಯಲ್ಲಿ. ಪೊಲೀಸ್ ಇಲಾಖೆಯವರು ನೈಜ ಆರೋಪಿಗಳನ್ನು ಹಿಡಿಬೇಕು. ಯಾರನ್ನು ಕೂಡ ಅದರಲ್ಲಿ ಫಿಕ್ಸ್ ಮಾಡಬಾರ್ದು. ಯಾಕಂದ್ರೆ ಈ ಪ್ರತಿಭಟನೆ ಈ ಬಂದು ಯಾರ ಧರ್ಮದ ವಿರುದ್ಧ ಅಲ್ಲ, ಯಾರ ವ್ಯಕ್ತಿಯ ವಿರುದ್ಧ ಕೂಡ ಅಲ್ಲ. ನಾವು ನಮ್ಮ ಧಾರ್ಮಿಕ ಭಾವನೆಗೆ ನಮಗೆ ಘಾಸಿಯಾಗಿದೆ, ನಮ್ಗೆ ನೋವಾಗಿದೆ.
ಅದರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಿದ್ದೇವೆ. ಅದಕ್ಕೋಸ್ಕರ ಪೊಲೀಸ್ ಇಲಾಖೆಯನ್ನು ಕೂಡ ಇವತ್ತು ಆಗ್ರಹ ಮಾಡ್ತಿದ್ದೇವೆ. ನೈಜ ಆರೋಪಿಗಳು ಯಾರಿದ್ದಾರೆ, ಅದು ಯಾರೇ ಆಗಿರ್ಲಿ, ಯಾವ ಧರ್ಮದನೇ ಆಗಿರ್ಲಿ, ಆ ನೈಜ ಆರೋಪಿಗಳನ್ನೇ ಅದರಲ್ಲಿ ಪತ್ತೆ ಮಾಡಬೇಕು, ಅವರಿಗೆ ಶಿಕ್ಷೆ ಕೊಡ್ಬೇಕೆಂದು ನಮ್ಮ ಆಗ್ರಹ. ಪೊಲೀಸ್ ಇಲಾಖೆ ಮೇಲೆ ಎಂತ ನಿರೀಕ್ಷೆ ಇದೆ ನಿಮ್ಗೆ? ಪೊಲೀಸ್ ಇಲಾಖೆ ಮೇಲೆ ನಿರೀಕ್ಷೆ ಇದೆ, ಆದ್ರೆ ನೈಜ ಆರೋಪಿಗಳನ್ನೇ ಅವರು ಬಂಧಿಸಬೇಕಂದ್ರೆ ಮಾತ್ರ. ನಿರಂತರವಾಗಿ ಇಂಥ ಒಂದು ಪ್ರಕರಣಗಳು ನಡೀತಾ ಇದ್ದಾವೆ, ಆದ್ರೂ ಕೂಡ ಇಲಾಖೆಯಿಂದ ಕ್ಷಿಪ್ರಗತಿಯ ಒಂದು ಕ್ರಮ ಸಿಗ್ತಾ ಇಲ್ಲ. ಈ ಬಗ್ಗೆ ಹೇಳೋದಾದ್ರೆ, ಈಗ ಮೊನ್ನೆ ಕರ್ಕೆರ ಮೂಲಸ್ಥಾನ ಒಂದು ತಿಂಗಳ ಮೊದಲು ಕರ್ಕೆರ ಬೈಕಂಪಾಡಿಯಲ್ಲಿರುವ ಕರ್ಕೆರ ಮೂಲಸ್ಥಾನದಲ್ಲಿ ನಾಗರ ಕಲ್ಲಿನ ಅಪವಿತ್ರ ನಡೆಯಿತು. ಆನಂತರ ಕೋಟೆಯನ್ನು ಮೂಲಸ್ಥಾನದಲ್ಲಿ ನಡೆಯಿತು. ಈಗ ಕೋಡಿಕಲ್ನ ನಾಗಬ್ರಹ್ಮಸ್ಥಾನದಲ್ಲಿ ನಡೆಯಿತು. ಇದರಲ್ಲಿ ಕರ್ಕೆರ ಮೂಲಸ್ಥಾನದಲ್ಲಿ ಯಾರೋ ಒಬ್ಬ ಮಾನಸಿಕ ಅಸ್ವಸ್ಥನನ್ನು ಹಿಡಿದು ಅವನೇ ಆರೋಪಿ ಎಂದು ಈ ಪೊಲೀಸ್ ಇಲಾಖೆ ಬಿಂಬಿಸಿತು. ಆದ್ರೆ ಅದನ್ನು ಸುಧಾರ ಮುಟ್ಲಿಕ್ಕೆ ಯಾರು ಕೂಡ ಅಲ್ಲಿಯ ಕರ್ಕೆರ ಮೂಲಸ್ಥಾನದವರು ತಯಾರಿಲ್ಲ. ಬದಲಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಲ್ಲೂ ಕೂಡ ಅವನೇ ಆರೋಪಿ ಎಂದು ನಾವು ಕೂಡ ಎಂಬ ಹೇಳಿಕೆಯನ್ನು ಈಗಾಗಲೇ ಪೊಲೀಸ್ ಕಮಿಷನರ್ಗೆ ನಾವು ಮುಟ್ಟಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಆರೋಪಿಗಳನ್ನು ಹಿಡಿಯದಿದ್ರೆ ಇಡೀ ಎಲ್ಲಾ ಧಾರ್ಮಿಕ ಪ್ರಮುಖರನ್ನು, ಎಲ್ಲಾ ನಾಗ ಪ್ರಮುಖರನ್ನೆಲ್ಲ ಸೇರಿಸಿ ದೊಡ್ಡ ರೀತಿಯ ಪ್ರತಿಭಟನೆಯನ್ನು ಮಾಡಲು ನಿರ್ಧಾರ ಮಾಡಲಾಗಿದೆ. ಪುನೀತ್ ಅವರು ಹೇಳೋದಿಷ್ಟೇ, ನೈಜ ಆರೋಪಿಯನ್ನ ಇಲಾಖೆ ಆದಷ್ಟು ಬೇಗ ಬಂಧಿಸಬೇಕು, ಇನ್ನು ಕಾಯೋದಕ್ಕಾಗೋದಿಲ್ಲ. ಹೀಗಾಗಿ ನಾವು ಇವತ್ತು ಬಂದ್ಗೆ ಕರೆಯನ್ನ ಕೊಟ್ಟಿದ್ದೇವೆ. ಸ್ಥಳೀಯರು ಕೂಡ ಸಂಪೂರ್ಣವಾದ ಬೆಂಬಲವನ್ನ ಕೊಟ್ಟು ಬಂದ್ಗೆ ಸಹಕರಿಸಿದ್ದಾರೆ. ನೈಜ ಆರೋಪಿಯ ಬಂಧನ ಅತಿ ಶೀಘ್ರದಲ್ಲಿ ಆಗಬೇಕು ಅನ್ನುವಂಥದ್ದು ಬಜರಂಗದಳ ಜಿಲ್ಲಾ ಸಂಚಾಲಕ ಪುನೀತ್ ಅವರ ಆಗ್ರಹ. ಅಂದರೆ 35 ದಿವಸ ನಾಗದೇವರ ಮೆತ್ತು ಅವನು ಒಂದು ನಡುವೆ ಬಲ್ಲಿಯತ್ತಲ್ಲ, ಅವನು ನಡುವಿನ ಮನುಷ್ಯ ನುಪ್ಪಲಿಂದ ಅವನಿಗೆ ಕೆಲಸ ಮಾಡ್ತಾರೆ ಸಾಧ್ಯ ಇತ್ತು. ಅವತ್ತು ರಚನೆ ಅದು ಮೂಲ ನಾಗದೇವರ ಒಂದು ಕಲೆಯನ್ನು ಆ ಮೂಲಕ ದೇವಿಯಲ್ಲಿ ನಾಡು ಬರ್ತದೆ. ಆ ಓವನಿ ಕಾಲ ಆಯ್ತಾನಲ್ಲ 2-3 ಪ್ರಾರ್ಥನೆ ನಡೆಸ್ತದೆ. ಅವು ನಾಗದೇವರು ಒಂದು ಮೂಲಕ ರಾಗುಗಳಿಗೆ ನಾಡು ಬರ್ತದೆ. ಜನಗಳ ಸಪೋರ್ಟ್ ಎಡ್ಡೆ ಮಾತಾಡ್ತಿಲ್ಲ. ಅಲ್ಲ ఆయన ಬೇರೆ ಕೆಲಸ ಮಾಡ್ತಿದ್ದೆ ಅಕ್ಕನ ನಾಡು ಬರ್ತದೆ ಅಂತಂದರೆ ಈ ಕೆಲ ಜನಗಳೇ ತೊಂದರೆ ಅಲ್ಲಿ ಎಂಗಳು ಪ್ರತಿಭಟನೆ ಬಂದು ಬಂದಾಗ ಒಂದು ಮಾತ್ರ ಬಂದು ಮಾಡಿ ಅವಶ್ಯ ಮಾಡ್ತಿದ್ದೀನಿ. ಆದರೆ ಜನಗಳ ತೊಂದರೆ ಎಲ್ಲ ಒಂದು ಬಂದಿಡು ಕಾಲೇಜ್ 10 ಅಂಗಡಿ ಇರೋದು ಒಂದು ಸೈಡ್ ಬಂದ್ ಮಾಡ್ಕೊಂಡು ಅದೇ ಆಮೇಲೆ ಇಡೀ ಏರಿಯಾ ಬಂದ್ ಮಾಡ್ಕೊಂಡು ಓಕೆ. ಅದು ಒಟ್ಟಾರೆ ನಾಡು ಬರ್ತೇನೆ ಪೊಲೀಸ್ ಇಲಾಖೆ ಮತ್ತು ತನಕ ದೇವರೇ ನಾಡು ಬರ್ತೇವೆ. ಔಷಧ ನಂಬಿಕೆ ಏನಾದ್ರು ಬಂದಡು ಕುರಂಜೆಟ್ಟು ಮತ್ತು ಮళ్ళీ ಒಂದು ಆಪಣ ಬಂದಿದ್ದೆ ನಾಗದೇವರು ನೆಟ್ಟೆ ಆ ಮುಡ ದೈವ ನೆಟ್ಟೆ ಅವ್ರು ನಾಡು ಬರ್ತದೆ ರಾಮಗುಳಿ ದೇವರು ಬುಡುಪಿ ಜಮುಡ್ತಾ ನೆಟ್ಟೆ